ಮೂಡುಬಿದಿರೆ ಶಾಸಕ ಉಮರತ್ ಕೋಟ್ಯನವರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಭೂ ದಾಖಲೆಗಳ ವಿಳಂಬ ನೀತಿಯನ್ನ ಪ್ರಶ್ನಿಸಿದ್ದಾರೆ. ಶಾಸಕ ಉಮರತ್ ಕೋಟ್ಯನವರು ಉದಾಸೀನ ತೋರಿದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫೈಲ್ಗಳನ್ನು ವಿಲೇವಾರಿ ಮಾಡುವುದಕ್ಕೆ ಕಾಲಾವಕಾಶ ಬೇಕಾಗಿದೆ. ಹೆಚ್ಚುವರಿಯಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಲಾಗುತ್ತಿರುವುದರಿಂದ ಫೈಲ್ ವಿಲೇವಾರಿ ವಿಳಂಬವಾಗುತ್ತಿದೆ ಎಂದು ಮಹಿಳಾ ಸಿಬ್ಬಂದಿ ಉತ್ತರಿಸಿದಾಗ, ಕಾರ್ಯಕರ್ತರು 2 ವರ್ಷಗಳಿಂದ ಫೈಲ್ಗಳನ್ನು ಇವರು ಪೆಂಡಿಂಗ್ ಇಟ್ಟಿದ್ದಾರೆ ಎಂದು ದೂರು ನೀಡಿದ್ದಾರೆ. ಈ ಸಂದರ್ಭ ಆಕ್ರೋಶಗೊಂಡ ಶಾಸಕರು ಮಹಿಳಾ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಎಲ್ಲ ಫೈಲ್ಗಳನ್ನು ಕೂಡಲೇ ವಿಲೇವಾರಿ ಮಾಡಿ ತಹಶೀಲ್ದಾರ್ ಅವರಿಗೆ ಕಳುಹಿಸಿಕೊಡಬೇಕು, ವಿಳಂಬ ನೀತಿಯನ್ನ ಸಹಿಸಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಮಹಿಳಾ ಸಿಬ್ಬಂದಿಯನ್ನ ಈ ಸ್ಥಾನದಿಂದ ಬದಲಾಯಿಸಿ ಬೇರೆ ಕಡೆ ಕೆಲಸ ಕೊಡಿಸುವಂತೆ ಹಿರಿಯ ಅಧಿಕಾರಿಗೆ ಸೂಚಿಸಿದ್ದಾರೆ. ನಾನು ಕೊಂಡೋಗಿ ಕೊಟ್ಟಿದ್ದೇನೆ. ನಾನು ಇವರ ಕೈಯಲ್ಲಿ ಕೊಟ್ಟಿದ್ದೇನೆ. ಈಗ ನಿಮ್ಮ ಹತ್ರ ನನ್ನ ಫೈಲ್ ಎಷ್ಟು ಇಷ್ಟು ಉಂಟು ಸರ್. ಈಗ ಇಷ್ಟು ಮಾತ್ರ, ಬೇರೆ ಫೈಲ್ ಇಲ್ಲ. ಇದರಲ್ಲಿ ಯಾವ ವಿಲೇಜ್ ತೆಗೆದು ಯಾವುದು ಇಲ್ಲ? ಇದು ನೆಲ್ಲಿಕಾರು ಸರ್. ಹಾ, ನೆಲ್ಲಿಕಾರು ಯಾರ್ದು? ಯಾಕೆ ಏನು ಪ್ರಾಬ್ಲಮ್ ಇದೆ? ಏನಿಲ್ಲ ಸರ್, ನಾನೆಲ್ಲ ರೆಡಿ ಮಾಡಿದ್ದೇನೆ. ರೆಡಿ ಮಾಡಿ ಗೋದ್ರೇಜ್ ಒಳಗೆ ಹಾಕಿದ್ರು. ರೆಡಿ ಮಾಡಿದ ಕೊಡ್ಲಿಲ್ಲ ಟೇಬಲ್ಗೆ ಒಂದು 2 ವರ್ಷ ಆಯ್ತು. ಅದೇ ನಾಳೆ ಮತ್ತೆ ಅಂತ ಹೇಳ್ತಾರೆ. ಇಷ್ಟು ತನಕ ಟೇಬಲ್ಗೆ ಹೋಗ್ಲಿಲ್ಲ. ಮತ್ತೆ ಹಸಿನ ಅಂತ ಹೇಳೋದು ಕೂಡ ಹಾಗೇನೆ ಆಗಿದೆ. ಇಷ್ಟು ತನಕ ಟೇಬಲ್ಗೆ ಹೋಗ್ಲಿಲ್ಲ. ಎಲ್ಲ ರಿಪೋರ್ಟ್ ಸರಿಗೆ ಇಟ್ಟಿದ್ದೇನೆ. ನಾನು ವಾಪಸ್ ತಂದಿದ್ದೇನೆ ಸರ್. ಒಳಗೆ ಇಟ್ಟು ಮತ್ತೆ ನಾವು ಮಿಸ್ ಆದ್ರೆ ನಾವೆಂತ ನಮ್ಮದರನ್ನು ಕರೀತೇನೆ ನಾನು. ನೋಡಿ ಇಲ್ಲಿ ನಾನೆಲ್ಲ ರೆಡಿ ಮಾಡಿದ್ದೇನೆ. ನೀವು ರೆಡಿ ಮಾಡಿ ಇಡುವ ಅಗತ್ಯ ಏನು? ರೆಡಿ ಮಾಡಿ ಸೀದಾ ತಹಶೀಲ್ದಾರ್ ಟೇಬಲ್ಗೆ ಹೋಗ್ಬೇಕಾದ್ರೆ ಇದು ನೋಡಿ ಆಗಿದೆ. ಇದು ಆಗಿದೆ. ಎಲ್ಲಿ ಹಾಕಿರ್ತೀರಿ ಒಳಗೆ? ನೀವು ಸೈನಿಗೆ ಅಲ್ಲಿ ಹೋಗ್ಬೇಕಲ್ಲ, ಅವರ ಚಾರಿಗೆ ಅವರ ಇದೆಲ್ಲ ರೆಡಿ ಆದಂತ ಫೈಲ್ ಎಲ್ಲ ಕಳಿಸಿ. ಮತ್ತೆ ಯಾಕೆ ಅವರು ಗೋದ್ರೇಜ್ ಒಳಗೆ ಇರ್ತಾರೆ? ಇವರನ್ನ ಇಮಿಡಿಯೇಟ್ ಇಲ್ಲ ಚೇಂಜ್ ಮಾಡಿ ಇವರ ಫೇಸ್ ಚೇಂಜ್ ಮಾಡಿ ಇಮಿಡಿಯೇಟ್ ಪ್ಲೇಸ್ ಚೇಂಜ್ ಮಾಡಿ 2-3 ಸಲ ಕರೆಕ್ಟ್ ಮಾಡಿ ವಾರ್ನಿಂಗ್ ಮೇಲ್ಗಡೆ ಎಲ್ಲ ಕ್ಲಿಯರ್ ಮಾಡಿ. ಈಗ ಮೇಲ್ಗಡೆ ಎಲ್ಲ ಒಂದು ಕಡೆ ಇಮಿಡಿಯೇಟ್ ಪ್ಲೇಸ್ ಚೇಂಜ್ ಮಾಡಿ ಅವ್ರದ್ದು ಬೇರೆ ಜನರನ್ನ ಹಾಕಿ ಇಲ್ಲಿಗೆ ಎಲ್ಲ ಫೈಲ್ ಎಲ್ಲ ತೆಗೆದು ಎಲ್ಲ ಇವತ್ತು ನಮ್ಮ ಸ್ವತಂತ್ರಕ್ಕೆ ತಹಶೀಲ್ದಾರ್ ನಮ್ಗೆ ಕ್ಲಿಯರ್ ಆಗಬೇಕು. ಎಲ್ಲ ರೆಡಿ ಮಾಡಿ ಎಲ್ಲ ಫೈಲ್ ಎಲ್ಲ ದುಡ್ಡು ಕಟ್ಟಿ 2 ವರ್ಷ ಎಲ್ಲ ಆಯ್ತು. ತುಂಬಾ ಜನರದ್ದು ಫೈಲ್ ತೆಗೆದು ಒಳಗೆ